ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬ ವಿಷಯದಲ್ಲಿ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕವು ರಾಜ್ಯಾದ್ಯಂತ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಈ ಅಭಿಯಾನವು ಇಂದಿನಿಂದ ನವೆಂಬರ್ 5ರವರೆಗೆ ನಡೆಯಲಿದೆ. ಈ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಗಳನ್ನು, ಶಿಕ್ಷಕಗಳನ್ನು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ, ತಪ್ಪು ತಿಳುವಳಿಕೆಗಳನ್ನು ದೂರೀಕರಿಸುವ ನಿಟ್ಟಿನಲ್ಲಿ ವ್ಯಾಪಕವಾದಂತಹ ಪ್ರಯತ್ನ ನಡೆಯುತ್ತಾ ಇದೆ. ಇಂದು ನಾವು ಉಳ್ಳಾಲದ ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ಚಾಲನೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಜರುಗಲಿರುವುದು. ತಮ್ಮೆಲ್ಲರನ್ನು ಈ ಒಂದು ಸಮಾರಂಭಕ್ಕೆ ಆತ್ಮೀಯವಾಗಿ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮದ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಜನಾಬ್ ಮೊಹಮ್ಮದ್ ಕುಂಜಿ, ರಾಜ್ಯ ಕಾರ್ಯದರ್ಶಿ ಜಮಾತೆ ಇಸ್ಲಾಮಿ ಹಿಂದ್, ಅದೇ ರೀತಿ ಶ್ರೀ ವಿದ್ಯಾಧರ್ ಶೆಟ್ಟಿ, ನಿರ್ದೇಶಕರು ಹೊಸ ಕುರಲ್ ಚಾನಲ್, ಅದೇ ರೀತಿ ಎಲ್ಲ ಹೊಣೆಗಾರರನ್ನು ಇಲ್ಲಿ ಆಹ್ವಾನಿಸುತ್ತಾ ಈ ಕಾರ್ಯಕ್ರಮದ ಆರಂಭ ಪವಿತ್ರ ಕುರಾನ್ನ ಕೆಲವು ಸೂಕ್ತಗಳ ಪಠಣದೊಂದಿಗೆ ಅದಕ್ಕಾಗಿ ನಿಜಾಮುದ್ದೀನ್ ಅವರಲ್ಲಿ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. قل إنما يوحى إلي أنما إلهكم إله واحد فهل أنتم مسلمون. وإن تولوا فقل أذنتكم على سواء وإن أدري أقريب أم بعيد ما توعدون. إنما يعلم الجهر من القول ويعلم ما تكتمون. وإن أدري لعله فتنة لكم ومتاع إلى حين. قال رب احكم بالحق وربنا الرحمن المستعان على ما تصفون. ಶಪಿತ ಶೈತಾನನ ಉಪಟಳದಿಂದ ಅಲ್ಲಾಹನ ಅಭಯಾಸುತ್ತಾ ಪರಮ ದಯಾಮಯನು ಕರುಣಾನಿಧಿವಾದ ಅಲ್ಲಾಹನ ನಾಮದಿಂದ, ಪೈಗಂಬರರೇ, ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ. ಅವರೊಡನೆ ಹೇಳಿರಿ, ನಿಮ್ಮ ದೇವನು ಏಕೈಕ ದೇವನೆಂದು ನನ್ನ ಬಳಿಗೆ ದಿವ್ಯವಾಣಿ ಬಂದಿರುತ್ತದೆ, ನೀವು ಆಜ್ಞಾನುಸಾರಿಗಳಾಗುತ್ತೀರಾ. ಅವರು ವಿಮುಖರಾದರೆ ಅವರೊಡನೆ ಹೇಳಿರಿ, ನಾನು ಘಂಟಾಘೋಷವಾಗಿ ನಿಮಗೆ ಎಚ್ಚರಿಕೆ ನೀಡಿರುತ್ತೇನೆ. ಇನ್ನು ನಿಮ್ಮೊಡನೆ ವಾಗ್ದಾನ ಮಾಡಲ್ಪಟ್ಟಿರುವಂತಹ ವಿಷಯವು ಸಮೀಪವಿದೆಯೋ ಅಥವಾ ದೂರವಿದೆಯೋ ಎಂಬುದು ನನಗರಿಯದು. ಈ ಅಭಿಯಾನಕ್ಕಾಗಿ ಸಿದ್ಧಗೊಳಿಸಲ್ಪಟ್ಟಂತಹ ಫೋಲ್ಡರ್ ಅನ್ನು ಬಿಡುಗಡೆ ಮಾಡುವುದರ ಮೂಲಕ ಈ ಅಭಿಯಾನದ ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಜನಾಬ್ ಮೊಹಮ್ಮದ್ ಕುಂಜಿ ಅವರು ಫೋಲ್ಡರ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದನ್ನು ವಿದ್ಯಾಧರ ಶೆಟ್ಟಿ ಅವರು, ಹೊಸ ಕೊರಲ್ ಇದರ ನಿರ್ದೇಶಕರಾದಂತಹ ವಿದ್ಯಾಧರ ಶೆಟ್ಟಿ ಅವರು, ಅದೇ ರೀತಿ ಇತರರು ಇದನ್ನು ಸ್ವೀಕರಿಸುವುದರ ಮೂಲಕ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗ್ತಾ ಇದೆ. ಮಾರ್ಗದರ್ಶಕ ಎಂಬ ಈ ಅಭಿಯಾನದ ಉದ್ಘಾಟನೆ ಈಗಾಗಲೇ ನಡೆದಿದೆ. ಈ ಫೋಲ್ಡರ್ ಕನ್ನಡದಲ್ಲೂ ಅದೇ ರೀತಿ ಇಂಗ್ಲಿಷ್ನಲ್ಲೂ ಇದು ಮುದ್ರಿತವಿದೆ. ಇದನ್ನು ವ್ಯಾಪಕವಾಗಿ ಇದನ್ನು ಹಂಚಲಾಗುವುದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಗ್ಗೆ ಅರಿಯಲು ಈ ಒಂದು ಅಭಿಯಾನವನ್ನು ಉಪಯೋಗಿಸ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಮಾನವ ಕುಲದ ವಿಮೋಚಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾನವೀಯ ಬೋಧನೆಗಳನ್ನು ವ್ಯಾಪಕಗೊಳಿಸುವ ನಿಟ್ಟಿನಲ್ಲಿ ಈ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಇಂದಿನಿಂದ ನವೆಂಬರ್ 5ರವರೆಗೆ ನಡೆಯಲಿದೆ, ಹಮ್ಮಿಕೊಳ್ಳಲಾಗಿದೆ. ಅದರ ಒಂದು ಚಾಲನಾ ಕಾರ್ಯಕ್ರಮ ಈಗ ನಡೀತಾ ಇದೆ. ಜನಾಬ್ ಮೊಹಮ್ಮದ್ ಕುಂಜಿ, ಕಾರ್ಯದರ್ಶಿಗಳು ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಪರಮದಯಾಮಯನು ಕರುಣಾನಿಧಿಯಾದ ನಮ್ಮೆಲ್ಲರ ಸೃಷ್ಟಿಕರ್ತನ ನಾಮದಿಂದ, ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಮಿತ್ರರೇ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ
ಜನನ ಮತ್ತು ಮರಣ ಇದೆರಡೂ ನಡೆದಂತಹ ತಿಂಗಳಾಗಿದೆ ಅರಬಿ ಕ್ಯಾಲೆಂಡರ್ನ ಈ ರಬಿಯುಲ್ ಅವ್ವಲ್ ಎಂಬ ಈ ತಿಂಗಳು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಕುರ್ಆನ್ ಹೇಳಿದ್ದು, ಇನ್ನ ಅರ್ಸಲ್ನಾಕ ಕಾಫತ್ತಲ್ ಲಿನ್ನಾಸಿ ಬಶೀರಂ ವ ನದೀರ. ಪ್ರವಾದಿಯವರೇ, ನಿಮ್ಮನ್ನು ನಾವು ಕಳುಹಿಸಿರುವುದು ಸಕಲ ಮಾನವರಿಗಾಗಿ, ಎಲ್ಲ ಮನುಷ್ಯರಿಗಾಗಿ, ಸಮಸ್ತ ಮಾನವ ಕುಲಕ್ಕೆ ಎಚ್ಚರಿಕೆ ಮತ್ತು ಸುವಾರ್ತೆ ಕೊಡುವವರಾಗಿ ಪ್ರವಾದಿಯವರೇ ನಿಮ್ಮನ್ನು ನಾವು ಕಳುಹಿಸಿದ್ದೇವೆ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶ ಅದು ಯಾವುದೋ ಒಂದು ಧರ್ಮದವರಿಗೆ, ಒಂದು ಜಾತಿಗೆ, ಒಂದು ಪಂಗಡಕ್ಕೆ, ಒಂದು ಪ್ರದೇಶಕ್ಕೆ ಸೀಮಿತ ಅಲ್ಲ. ಬದಲಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸಂದೇಶಗಳು ಇಡೀ ಮಾನವ ಕುಲಕ್ಕೆ ಸೀಮಿತವಾಗಿದೆ. ಇಡೀ ಮಾನವ ಕುಲಕ್ಕೆ ಸೇರಿದವರ ಸಂದೇಶ ಎಲ್ಲ ಮನುಷ್ಯರಿಗೂ ಅವರ ಸಂದೇಶಗಳಲ್ಲಿ ಪಾತ್ರ ಇದೆ, ಮಾರ್ಗದರ್ಶನ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೇವರ ಏಕತೆಯ ಬಗ್ಗೆ ಪ್ರತಿಪಾದಿಸಿದ್ದಾರೆ. ದೇವರ ಏಕತೆಯ ಸಿದ್ಧಾಂತದ ಮೂಲಕ ಅವರು ಮಾನವ ಕುಲದ ಏಕತೆಯನ್ನು ಸಾಧಿಸಿದ್ದಾರೆ. ದೇವರ ಏಕತೆಯ ಬುನಾದಿಯಲ್ಲಿ ಇಡೀ ಮಾನವ ಕುಲದ ಏಕತೆಯನ್ನು ಅವರು ಸಾಧಿಸ್ತಾರೆ. ಇವತ್ತಿನ ಜಗತ್ತಿನ ದೊಡ್ಡ ಸಮಸ್ಯೆ ನಮಗೆಲ್ಲ ಗೊತ್ತಿದೆ, ನಾವು ಧಾರಾಳ ಮುಂದುವರೆದಿದ್ದೇವೆ, ಧಾರಾಳ ಬೆಳೆದಿದ್ದೇವೆ, ಬಹಳ ಉನ್ನತ ಸ್ಥಾನಮಾನದಲ್ಲಿದ್ದೇವೆ. ಆದರೆ ಮನುಷ್ಯನಿಗೆ ಬೆಲೆ ಇಲ್ಲದ, ಮನುಷ್ಯನಿಗೆ ಪರಿಗಣನೆ ಇಲ್ಲದ ಸಂಘರ್ಷ, ಯುದ್ಧ, ರಕ್ತಪಾತ, ಅಸಹನೆ, ವಿದ್ವೇಷ, ಹಗೆತನ ಇವೆಲ್ಲವನ್ನು ಹೊತ್ತುಕೊಂಡು ನಾವು ಬದುಕುತ್ತಾ ಇದ್ದೇವೆ, ಅಥವಾ ಇವೆಲ್ಲದರ ಬೆಂಕಿಯಲ್ಲಿ ನಾವು ಉರಿಯುತ್ತಾ ಇದ್ದೇವೆ. ಮನುಷ್ಯನನ್ನು ಸಮಸ್ಯೆಗಳಿಂದ ಹೊರಗೆ ತರಲಿಕ್ಕೆ ಯಾವ ದಾರಿಗಳೂ ಇಲ್ಲ, ಯಾವ ದಾರಿಗಳು ಕಾಣ್ತಾ ಇಲ್ಲ. ಮನುಷ್ಯನ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ. ಮನುಷ್ಯನಿಗೆ ನೆಮ್ಮದಿಯ ಬದುಕು ಕಟ್ಟಿಕೊಡ್ಲಿಕ್ಕೆ ದಾರಿಗಳಿವೆ. ಈ ಪ್ರಶ್ನೆಗೆ ಉತ್ತರ ಯಾರ ಕೈಯಲ್ಲೂ ಇಲ್ಲ. ಮನುಷ್ಯನನ್ನು ಸಮಸ್ಯೆಗಳಿಂದ ಹೊರಗೆ ತರಬೇಕಾದರೆ ಸಂಘರ್ಷ ಇಲ್ಲದ, ಯುದ್ಧಗಳಿಲ್ಲದ, ವಿನಾಶ ಇಲ್ಲದ ಮನುಷ್ಯನ ಅಭಿವೃದ್ಧಿ ಅಂದ್ರೇನು? ಮನುಷ್ಯನ ಅಭಿವೃದ್ಧಿಯ ಬಗ್ಗೆ ನೀವು ಆಲೋಚಿಸಿ ನೋಡಿ. ಅಲ್ಲಿ ಯುದ್ಧ ಇದೆ, ಅಲ್ಲಿ ವಿನಾಶ ಇದೆ, ಅಲ್ಲಿ ಆಯುಧ ವ್ಯಾಪಾರ ಇದೆ, ಅಲ್ಲಿ ರಕ್ತಪಾತ ಇದೆ, ಇದೆಲ್ಲವೂ ಇದೆ. ಮನುಷ್ಯನ ಅಭಿವೃದ್ಧಿಯ ಬಗ್ಗೆ ನೀವು ಸ್ಟಡಿ ಮಾಡಿದಂತೆ ನೀವು ತಲುಪುವುದು ಅಲ್ಲಿಗೆ. ಯುದ್ಧ, ಆಯುಧ ವ್ಯಾಪಾರ, ರಕ್ತಪಾತ, ವಿನಾಶ. ಮನುಷ್ಯನನ್ನು ಸಮಸ್ಯೆಗಳಿಂದ ಹೊರಗೆ ತರಬೇಕಾದ್ರೆ ಒಂದು ಪ್ರಬಲವಾದ ಆದರ್ಶದ ಅಗತ್ಯ ಇದೆ, ಬಹಳ ಪ್ರಬಲವಾದ ಒಂದು ಸಿದ್ಧಾಂತದ ಅಗತ್ಯ ಇದೆ. ಆ ಆದರ್ಶವನ್ನು ಈ ಜಗತ್ತಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದ. ಇನ್ನ ಅಬಾಕುಂ ವಾಹಿದ್, ಇನ್ನ ಇಲಾಹಕುಂ ವಾಹಿದ್. ನಿಮ್ಮೆಲ್ಲರ ಸೃಷ್ಟಿಕರ್ತ ಒಬ್ಬ. ಯುರೋಪಿನವನ, ಅಮೆರಿಕಾದವನ, ಆಫ್ರಿಕಾದವನ, ಹಿಂದೂಗಳ, ಮುಸ್ಲಿಮರ, ಧರ್ಮ ಇರುವವನ, ಧರ್ಮ ಇಲ್ಲದವರ, ನಿಮ್ಮೆಲ್ಲರ ದೇವ ಒಬ್ಬನೇ ಸೃಷ್ಟಿಕರ್ತ. ಆದ್ದರಿಂದ ಇಡೀ ಜಗತ್ತಿನ ಮನುಷ್ಯರ ಮಧ್ಯೆ ಒಂದು ಸಹೋದರತೆಯ ಸಂಬಂಧ ಇದೆ. ನಾನು ಮತ್ತು ನೀನು ಸಹೋದರ. ನಿನ್ನ ಧರ್ಮ ಯಾವುದೇ ಇರಲಿ, ನಿನ್ನ ದೇಶ ಯಾವುದೇ ಇರಲಿ, ನಿನ್ನ ಜಾತಿ ಯಾವುದೇ ಇರಲಿ, ನಾನು ಮತ್ತು ನೀನು ಸಹೋದರ, ನಾನು ಮತ್ತು ನೀನು ಸಹೋದರ. ಈ ಆದರ್ಶದ ಬುನಾದಿಯಲ್ಲಿ ಮಾತ್ರ, ಈ ಯೂನಿಟಿಯ ಬುನಾದಿಯಲ್ಲಿ ಮಾತ್ರ ಆಧುನಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಹೊರತಾಗಿ ಯಾವ ದಾರಿ ಇರಲ್ಲ. ನೋಡಿದೇವು ನಾವು. ನೀವೊಂದು ಬಟನ್ ಒತ್ತಿದ್ರೆ ಇಡೀ ಜಗತ್ತನ್ನು ನಾಶ ಮಾಡುವಷ್ಟು ವೆಪನ್ಸ್ ಇದೆ ನಿಮ್ಮ ಕೈಯಲ್ಲಿ. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಡೀ ಜಗತ್ತನ್ನು ನಾಶ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಅಸ್ತ್ರಗಳಲ್ಲಿ ಇದೆ ನಿಮ್ಮಲ್ಲಿ. ಆದ್ರೆ ಕೊರೋನಾ ಎಂಬ ಒಂದು ವೈರಸ್ ಅನ್ನು ಸೋಲಿಸಲಿಕ್ಕೆ 1 ವರ್ಷ ಆಯ್ತು, ಸಾಧ್ಯ ಆಗ್ತಾ ಇಲ್ಲ. ಮನುಷ್ಯ ಸಣ್ಣ ವೈರಸ್ ಅದು. ಎಷ್ಟಂದ್ರೆ ನೀವು ಸೋಪಿನಿಂದ ಕೈ ತೊಳೆದ್ರೆ ಅದು ನಾಶ ಆಗ್ತದೆ. ಇಲ್ಲಿಯ ತನಕ ಎಷ್ಟು ಜನರಿಗೆ ಕೊರೋನಾ ಬಂದಿದೆ ಅದೆಲ್ಲವನ್ನು ತೂಕ ಮಾಡಿದ್ರೆ 5 ಗ್ರಾಮ್ಸ್ ಕೂಡ ಆಗುದಿಲ್ಲ. ಅಷ್ಟು ಸಣ್ಣ ವೈರಸ್ ಅನ್ನು ಸೋಲಿಸುವಲ್ಲಿ ಮನುಷ್ಯ ಸೋತು ಹೋದ, ಸಹಾಯಕನಾದ. ಇಂತಹ ಒಂದು ಸಮಾಜದಲ್ಲಿ ಮನುಷ್ಯತ್ವ, ಮನುಷ್ಯನ ಬೆಲೆ, ಮನುಷ್ಯನ ಮಧ್ಯೆ ಇರುವ ಸಂಬಂಧ ನಾವು ಕಲ್ತೇವಲ್ಲ. ಇಲ್ಲಿಯ ತನಕ ಬೇರೆ ಬೇರೆ ದೇಶಗಳು ಪರಸ್ಪರ ಯುದ್ಧ ಮಾಡ್ತಾ ಇದ್ರು. ಈಗ ಎಲ್ಲರೂ ಸೇರಿ ಕೊರೋನಾದ ವಿರುದ್ಧ ಯುದ್ಧ ಮಾಡ್ತಾ ಇದ್ರು. ಅಂತಹ ಅನಿವಾರ್ಯತೆ ನೋಡಿ, ಅನಿವಾರ್ಯತೆ. ಆದ್ದರಿಂದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕರುಣೆಯ ಪಾಠ ಕಲಿಸಿಕೊಟ್ಟರು. ಕರುಣೆ ಅದು ಪ್ರೀತಿಗಿಂತ
ದಯೆಗಿಂತ ಎಲ್ಲ ಶ್ರೇಷ್ಠವಾದದ್ದು ಕರುಣೆ ಎಂಬುದು. ಆ ಕರುಣೆಯ ಪಾಠ ಪ್ರವಾದಿಯವರು ಕಲಿಸಿಕೊಟ್ರು. ಅದರಿಂದ ಸಹೋದರರೇ, ಆ ಪ್ರವಾದಿಯನ್ನು ನಾವು ಸ್ಟಡಿ ಮಾಡಬೇಕು, ಆ ಸಂದೇಶಗಳನ್ನು ಸ್ಟಡಿ ಮಾಡಬೇಕು. ಆ ಸಂದೇಶಗಳ ಬುನಾದಿಯಲ್ಲಿ ಒಂದು ಹೊಸ ಸಮಾಜ ನಿರ್ಮಾಣದ ಬಗ್ಗೆ ನಾವು ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಜಮಾಅತೆ ಇಸ್ಲಾಮಿ ಕರ್ನಾಟಕ ರಾಜ್ಯದಾದ್ಯಂತ ಮಾನವತೆಗೆ ಪ್ರವಾದಿಯ ಸಂದೇಶಗಳೇ. ನಿಮ್ಮ ಜಾತಿ, ಧರ್ಮ, ಕುಲ, ಗೋತ್ರ ಇದು ಯಾವುದೇ ಇರಲಿ, ಅದೆಲ್ಲವನ್ನು ಬಿಟ್ಟು ನಾವೆಲ್ಲ ಮನುಷ್ಯರು, ಮೂಲಭೂತವಾಗಿ ನಾವೆಲ್ಲ ಮನುಷ್ಯರು. ಮನುಷ್ಯನಿಗೆ ಬಗ್ಗೆ ಪ್ರವಾದಿಯ ಚಿಂತನೆಗಳೇನು, ಮನುಷ್ಯರಿಗೆ ಪ್ರವಾದಿಯ ಸಂದೇಶಗಳೇನು, ಇದನ್ನು ವ್ಯಾಪಕಗೊಳಿಸುವ ಉದ್ದೇಶದೊಂದಿಗೆ ಈ ಅಭಿಯಾನವನ್ನು ರಾಜ್ಯದಾದ್ಯಂತ ಮಾಡಲಾಗುತ್ತಾ ಇದೆ. ಅಲ್ಹಮ್ದುಲಿಲ್ಲಾಹ್, ಉಳ್ಳಾಲದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಚಟುವಟಿಕೆಗಳಲ್ಲೂ ಕೈ ಜೋಡಿಸಬೇಕು. ಈ ಸಂದೇಶಗಳನ್ನು ವ್ಯಾಪಕಗೊಳಿಸಬೇಕಾದ ಅಗತ್ಯ ಇದೆ. ಮತ್ತು ಒಂದು ಹೊಸ ಆಲೋಚನೆ, ಒಂದು ಹೊಸ ಸಮಾಜದ ಬಗ್ಗೆ ಖಂಡಿತವಾಗಿಯೂ ನಾವು ಕೆಲಸ ಮಾಡಬೇಕಾಗಿದೆ. ಅದಕ್ಕೆ ದೇವನ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ಈ ಅಭಿಯಾನವನ್ನು ಉದ್ಘಾಟಿಸಿ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ದೇವನ ಹೆಸರಲ್ಲಿ ಈ ಅಭಿಯಾನವನ್ನು ಉದ್ಘಾಟಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ. ಸ್ವೀಕರಿಸಿದಂತಹ ನಮ್ಮೆಲ್ಲರ ಆತ್ಮೀಯರಾದಂತಹ ಹೊಸಕೊರಡು ಚಾನೆಲ್ ಇದರ ನಿರ್ದೇಶಕರಾದ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರು ತಮ್ಮ ಅನಿಸಿಕೆಗಳನ್ನು ಹೇಳಲಿದ್ದಾರೆ. ಪ್ರಿಯ ಬಂಧುಗಳೇ, ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯ ಇದರ ಆಶ್ರಯದಲ್ಲಿ ಮಾನವತೆಯ ಮಾರ್ಗದರ್ಶಕ ಪ್ರವಾದಿ ಮಹಮ್ಮದ್ ಎನ್ನುವಂತಹ ಒಂದು ವಿಷಯದ ಅಭಿಯಾನದ ಒಂದು ಪ್ರಚಾರ ಆಂದೋಲನದ ಉದ್ಘಾಟನೆ, ಇದರ ಪ್ರಥಮ ಉದ್ಘಾಟನಾ ಕಾರ್ಯಕ್ರಮದ ಆ ಒಂದು ತಿಳುವಳಿಕಾ ಪತ್ರ ಅಂದರೆ ನಾವು ಬ್ರೋಷರ್ ಅಂತ ಹೇಳ್ತೇವೆ, ಅದನ್ನು ಸ್ವೀಕರಿಸುವಂತಹ ಸೌಭಾಗ್ಯದಲ್ಲಿ ಈಗಾಗಲೇ ಜನಾಬ್ ಮಹಮ್ಮದ್ ಕುಂಜಿಯವರು ಪ್ರವಾದಿ ಮಹಮ್ಮದ್ ರವರ ಆ ಒಂದು ಕರುಣೆಯ ಸಂದೇಶ ಹೇಗೆ ಜಗತ್ತಿಗೆ ಅಗತ್ಯ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಮಾನವರು ಅಂತ ಹೇಳುವಾಗ ಮನುಕುಲ ಒಂದೇ ಅಂತ ಹೇಳ್ತೇವೆ ಸಹೋದರತೆಯಿಂದ. ನಮ್ಮ ಹಿಂದೂ ಭಾವನೆಯಲ್ಲಿ, ಸಂಸ್ಕೃತಿಯಲ್ಲಿ ನಮಗೆ ರಾಮ ಆದರ್ಶ, ಕೃಷ್ಣ ಆದರ್ಶ, ಅವರೆಲ್ಲರೂ ಜಗತ್ತಿಗೆ ಒಳ್ಳೆಯ ಆದರ್ಶದ ನಡೆ ನುಡಿ ಪಾಠವನ್ನು ಸಂದೇಶವನ್ನು ಹೇಳಿಕೊಟ್ಟವರು. ಆನಂತರದ ಕಾಲಘಟ್ಟದಲ್ಲಿ ಬಂದವರು ಬಸವಣ್ಣನೋ, ಅಕ್ಕ ಮಹಾದೇವಿಯೋ, ಭಗವಾನ್ ಬುದ್ಧನೋ, ಭಗವಾನ್ ಬಾಹುಬಲಿಯೋ, ಇಂತಹ ಅಮರ ಸಂದೇಶಗಳನ್ನು ನೀಡಿದವರು ತುಂಬ ಮಂದಿ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಸಂದೇಶವನ್ನು ಅನುಸರಿಸುವಂತಹವರು, ಅನುಕರಿಸುವಂತಹವರು. ಇಲ್ಲಿ ಪ್ರವಾದಿ ಮಹಮ್ಮದ್ ರವರ ಬಗ್ಗೆ ಹೇಳುವುದಿದ್ರೆ ಅವರ ಧಾರ್ಮಿಕ ಸಂದೇಶಗಳು, ಅವರ ಆ ಒಂದು ಸತ್ಯ ಧರ್ಮದ ಬೋಧನೆಗಳು, ಅವರ ಆದರ್ಶಗಳನ್ನು ಪಾಲಿಸುವವರು ಜಗತ್ತಿನಾದ್ಯಂತ ಬಹು ಮಂದಿ. ಇದನ್ನು ಸ್ವತಃ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ಒಪ್ಪಿಕೊಂಡವರು, ಅದನ್ನು ತಿಳಿದವರು. ಅಂತಹ ಒಬ್ಬ ಪ್ರವಾದಿಯವರ ಜನ್ಮದಿನದ ತಿಂಗಳು ಇದು. ಆ ಜನ್ಮದಿನದ ತಿಂಗಳಲ್ಲಿ ಅವರ ಸಂದೇಶಗಳನ್ನು ಅರಿಯುವಂತಹ ಒಂದು ಕಾರ್ಯಕ್ರಮ. ಯಾವುದೇ ಸಂದೇಶ ಇರಲಿ, ಅದು ಸಮಾಜಕ್ಕೆ ಒಳಿತು ಮಾಡುತ್ತದೆ, ಸಮಾಜವನ್ನು ಸನ್ನಡತೆಯಲ್ಲಿ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತದೆ ಅಂತಾದರೆ ಅದು ಎಲ್ಲರಿಗೂ ಅದು ಸ್ವೀಕಾರಾರ್ಹ ಆಗಬೇಕು. ಒಳ್ಳೆಯ ಆ ಒಂದು ಸಂದೇಶಗಳು ಯಾವ ದಿಕ್ಕಿನಿಂದ ಹರಿದು ಬಂದರೂ ಅದನ್ನು ಸ್ವೀಕರಿಸುವಂತಹ ಮನೋಭಾವ ಇದ್ದಾಗ ಪ್ರವಾದಿ ಮಹಮ್ಮದ್ ರವರ ಬದುಕಿನ ಸಂದೇಶಗಳನ್ನು ತಿಳಿದುಕೊಳ್ಳುವ ಈ ಒಂದು ಅಭಿಯಾನದಲ್ಲಿ ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅವರ ಆ ಒಂದು ಜನ್ಮ ತಿಂಗಳ ಆಚರಣೆಯ ಈ ಧಾರ್ಮಿಕ ಸಂದೇಶ ಎಲ್ಲರಿಗೂ ಮುಟ್ಟುವಂತಾಗಲಿ. ವಿಶೇಷವಾಗಿ ನಾವೆಲ್ಲರೂ ಈ ಕಾಲಘಟ್ಟದಲ್ಲಿ ಕೊರೋನಾದಿಂದ ಬಳಲಿದವರು, ಕೊರೋನಾದಿಂದಾಗಿ ಅನೇಕ ಪಾಠಗಳನ್ನು ಬದುಕಿನಲ್ಲಿ ಕಲಿತವರು, ನಮ್ಮಷ್ಟಕ್ಕೆ ನಮ್ಮದೇ ಆದ ಸ್ವಾರ್ಥದಲ್ಲಿ ನಮ್ಮ ಸೀಮಿತ ಪರಿಧಿಯ ಒಳಗೆ ಬದುಕುತ್ತಾ ಇದ್ದವರು ಇದೀಗ ಹೊರ ಜಗತ್ತು ಹೇಗಿದೆ ಎನ್ನುವಂತಹ ತಿಳಿದುಕೊಳ್ಳುವಂತಹ ಅವಕಾಶವನ್ನು ಕೊರೋನಾ ಕೊಟ್ಟಿದೆ. ಆ ಕೊರೋನಾದ ವಿರುದ್ಧ ಹೋರಾಟವು ಈ ಒಂದು ಧಾರ್ಮಿಕ ಸೌಹಾರ್ದ ಸಂದೇಶದಲ್ಲಿ ಮೂಡಿ ಬರಲಿ. ಪ್ರವಾದಿಯವರ ಆ ಒಂದು ಮಾರ್ಗದರ್ಶನ ಸಮಾಜಕ್ಕೆ ಮತ್ತಷ್ಟು ಒಳಿತನ್ನು ಕೊಡಲಿ ಎನ್ನುವಂತಹ ಒಂದು ಹಾರೈಕೆಯೊಂದಿಗೆ, ಆಶಯದೊಂದಿಗೆ
ಮಂದಿಗೆ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ವಲಯ ಇದರ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ. ಬದುಕು ಎನ್ನುವಂತಹದ್ದು ಎಲ್ಲರಿಗೂ ಒಳ್ಳೆಯ ಬದುಕು, ನೆಮ್ಮದಿಯ ಬದುಕು ಸಿಗುವಂತಾಗಲಿ. ಪರಸ್ಪರ ಸಾಮರಸ್ಯದಿಂದ, ಸೌಹಾರ್ದದಿಂದ ಎಲ್ಲರೂ ಸಮಾಜದಲ್ಲಿ ಕೂಡಿ ಮುನ್ನಡೆಯುವಂತಾಗಲಿ ಅಂತ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾತನಾಡಿದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ನಿರ್ದೇಶಕರು, ಹೊಸಕೊರಲ್ ಚಾನಲ್ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಅಂಗ ಸಮಾರೋಪಕ್ಕಾಗಿ ನಾನು ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ಅವರು ತಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಹೊರಿಯನ್ನು ನಾವು ಕಂಡು ಅವನು ಏನು ನಮಗೆ ಈ ಭೂಮಿಯಲ್ಲಿ ಆಹಾರ ಕೊಟ್ಟಿದ್ದಾನೆ, ಸ್ವಾಸ್ಥ್ಯ ಕೊಟ್ಟಿದ್ದಾನೆ, ನೀರು ಕೊಟ್ಟಿದ್ದಾನೆ, ವಾಯು ಕೊಟ್ಟಿದ್ದಾನೆ, ಭೂಮಿಯನ್ನು ಕೊಟ್ಟಿದ್ದಾನೆ. ಆ ದೇವನು ಹೇಳಿದಂತೆ ನಡೆಯಲಿಕ್ಕೆ ಮಾತ್ರ ಧರ್ಮದಲ್ಲಿ ಹೇಳುವುದು. ಧರ್ಮ ಎಂದರೆ ಅದು ಕೇವಲ ಆ ದೇವರನ್ನು ಆರಾಧಿಸಿ ಅವನು ಯಾವ ಒಂದು ಮಾರ್ಗದರ್ಶನ ನಮಗೆ ಈ ಭೂಮಿಯಲ್ಲಿ ಕೊಟ್ಟಿದ್ದಾನೋ ಆ ಮಾರ್ಗದರ್ಶನ ಜೀವಿಸಿ ಎಲ್ಲರೊಂದಿಗೆ ಸೌಹಾರ್ದತೆಯೊಂದಿಗೆ, ಸಹಬಾಳ್ವೆಯೊಂದಿಗೆ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡೋಲಿಕ್ಕೆ ಧರ್ಮ ನಮಗೆ ಅವರು ಶಿಕ್ಷಣ ಕೊಡುತ್ತದೆ. ಅದಕ್ಕಾಗಿ ಪ್ರವಾದಿ ಮೊಹಮ್ಮದ್ ಅತ್ಯಂತ ಕೊನೆಯ ಪ್ರವಾದಿ ಮೊಹಮ್ಮದ್ ಆ ಎಲ್ಲ ಪ್ರವಾದಿಗಳ, ಎಲ್ಲ ಮಹಾಪುರುಷರ ಒಂದು ಸಾರವನ್ನಾಗಿದೆ, ಒಂದು ಅತ್ಯಂತ ಕೊನೆಯ ಒಂದು ಸಮಾರೋಪ ಪ್ರವಾದಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರಿಗೆ ಎಲ್ಲ ಧರ್ಮಗಳ ಮೂಲ ಏನು ಆಶಯ ಇದೆ, ಏಕದೇವತ್ವ, ಪ್ರವಾದಿತ್ವ, ನಾಳೆ ವಿಚಾರಣೆ ಇದೆ ದೇವನ ಮುಂದೆ. ನಾನು ಈ ಭೂಮಿಯಲ್ಲಿ ಏನು ಕರ್ಮ ಮಾಡಿದ್ದೇನೋ ಅದರ ಬಗ್ಗೆ ನಾಳೆ ವಿಚಾರಣೆ ಇದೆ. ಆ ವಿಚಾರಣೆಯಲ್ಲಿ ನಾನು ದೇವರಿಗೆ ಉತ್ತರ ಕೊಡಿಸಲಿಕ್ಕೆ ಇದೆ ಎಂಬಂತಹ ಪ್ರಜ್ಞೆಯೊಂದಿಗೆ ಈ ಭೂಮಿಯಲ್ಲಿ ಜನರು ಜೀವಿಸಿ ಎಲ್ಲರೊಂದಿಗೂ ಸಹಬಾಳ್ವೆಯೊಂದಿಗೆ ಜೀವಿಸಿ ಹೋಗ್ಲಿಕ್ಕೆ ಆಗಿದೆ ಧರ್ಮ ನಮಗೆ ಕಲಿಸಿತು. ಆದ್ದರಿಂದ ಜಮಾತ್ ಇಸ್ಲಾಮಿ ಹಿಂದ್ ತನ್ನ ಹುಟ್ಟಿನಿಂದ ಇಂದಿನವರೆಗೂ ಕೂಡ ವಾಸ್ತವಿಕ ಧರ್ಮದ ನೈಜ ಮೌಲ್ಯಗಳನ್ನು ಜನರಿಗೆ ತಿಳಿಸುವ ಮತ್ತು ಏನು ಧರ್ಮದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳಿವೆ, ಅದು ಎಲ್ಲ ಧರ್ಮಗಳ ಬಗ್ಗೆ ಕೂಡ ತಪ್ಪು ಕಲ್ಪನೆಗಳಿವೆ. ಆ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಿ ಎಲ್ಲ ಧರ್ಮೀಯರು ಒಟ್ಟು ಈ ಭಾರತ ದೇಶದಲ್ಲಿ ಸಹಬಾಳ್ವೆಯನ್ನು ನಡೆಸಬೇಕು. ಒಂದು ಸುಂದರ, ಒಂದು ಸುವ್ಯವಸ್ಥಿತ, ಶಾಂತಿಯುತ, ಒಂದು ಆರೋಗ್ಯಪೂರ್ಣ ಸಮಾಜ ಈ ಪ್ರದೇಶದಲ್ಲಿ ಅದು ಸ್ಥಾಪಿತವಾಗಬೇಕು ಎಂಬ ನೆಲೆಯಲ್ಲಿ ಆಗಿದೆ. ಎಲ್ಲ ಧರ್ಮಗಳು ನಮಗೆ ಸಂದೇಶ ಕೊಡುವುದು. ಅದನ್ನೇ ಜಮಾತ್ ಇಸ್ಲಾಮಿ ಕೂಡ ಇದು ಮಾಡುವುದು. ಇಂದಿನಿಂದ ನವೆಂಬರ್ 5ರವರೆಗೆ ನಡೆಯುವಂತಹ ಈ ಅಭಿಯಾನ ಇದು ಹಲವಾರು ಕಾರ್ಯಕ್ರಮ ನೆಚ್ಚಿಕೊಂಡಿದೆ. ನನ್ನ ದೇಶ ಬಾಂಧವ ಹಲವಾರು ಸಂಘಟನೆಗಳಿಗೆ ನಮಗೆ ಮೀಟಿದೆ. ದೇಶ ಬಾಂಧವ ಮತ್ತು ನಮ್ಮ ಮುಸ್ಲಿಂ ಸಮುದಾಯದ ಹಲವಾರು ಗಣ್ಯ ವ್ಯಕ್ತಿಗಳೊಂದಿಗೆ ನಮಗೆ ಮೀಟ್ ಮಾಡಲಿಕ್ಕಿದೆ. ಹಾಗೂ ನಮ್ಮ ಫೋಲ್ಡರ್ಗೆ ಹೇಳಲಿಕ್ಕಿದೆ, ನಮ್ಮ ಸಂದೇಶವನ್ನು ಮುಟ್ಟಿಸಲಿಕ್ಕಿದೆ. ನಮಗೆ ಕೊನೆಯದಾಗಿ ನಮಗೆ ಉದ್ದೇಶ ಒಂದೇ ಒಂದು, ಈ ದೇಶದಲ್ಲಿರುವ ಜನರು ಸಹಬಾಳ್ವೆಯಲ್ಲಿ ಮತ್ತು ಅತ್ಯುತ್ತಮವಾದ ಒಂದು ಶಾಂತಿಯುತವಾದ ಒಂದು ಜೀವನವನ್ನು ಅವರು ಕಳೆಯಬೇಕು. ಅದರಿಂದ ಅವರು ಇಲ್ಲಿ ಜೀವಿಸಬೇಕು ಎಂಬ ಒಂದೇ ಒಂದು ಸ್ವಾರ್ಥ ಮಾತ್ರ ನಮ್ಮದು, ಬೇರೆ ಯಾವುದೇ ಸ್ವಾರ್ಥವಿಲ್ಲ. ಅದು ಜಮಾತ್ ಇಸ್ಲಾಮಿ ಈ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಮಾನವತೆ ಮಾರ್ಗದರ್ಶಕ ಎಂಬುದರಲ್ಲಿ ನಾವು ಪರಿಚಯಗೊಳಿಸಲು. ಪ್ರವಾದಿಯ ಬಗ್ಗೆ ಹಲವಾರು ತಪ್ಪು ಕಲ್ಪನೆಗಳಿವೆ. ಈ ಸಂದರ್ಭದಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ತಪ್ಪು ಕಲ್ಪನೆಗಳಿವೆ ಅದರ ವಾಸ್ತವಿಕತೆಯನ್ನು ನಾವು ಜನರೊಂದಿಗೆ ಹಂಚಲಿದ್ದೇವೆ. ಅದಕ್ಕಾಗಿ ನಾವು ಈ ಅಭಿಯಾನವನ್ನು ಮಾಡಿದ್ದೇವೆ. ಅದು ಸರ್ವಶಕ್ತನಾದ ಅಲ್ಲಾಹನು, ದೇವನು ನಮಗೆ ಈ ಅಭಿಯಾನವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಹಾಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಜನರಿಗೆ ಒಂದು ಅತ್ಯುತ್ತಮ ಸಂದೇಶವಾಗಿ ಮುಟ್ಟಲು ನಿಮ್ಮಿಂದ ನಾನು ಈ ಮೂಲಕ ಸಹಕಾರಿಗೊಳ್ಳುತ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜನಾಬ್ ಅಬ್ದುಲ್ ಕರೀಂ ಇವರಿಗೆ ಈ ಕಾರ್ಯಕ್ರಮವನ್ನು ಅಲ್ಲಾಹನಿಗೆ ಸರ್ವ ಸ್ತುತಿಗಳು. ವಿದ್ಯಾಧರ್ ಶೆಟ್ಟಿ, ಅದೇ ರೀತಿ ಇಲ್ಲಿನ ಎಲ್ಲ ಮಸೀದಿ, ಅದೇ ರೀತಿ ಇತರ ಎಲ್ಲ ಗಣ್ಯರಿಗೆ, ಇಲ್ಲಿ ಭಾಗವಹಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇನೆ. ಅದೇ ರೀತಿ ಸಹಕಾರವನ್ನು ನೀಡಿದಂತಹ ಉಳ್ಳಾಲ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ನಾವು ಆಭಾರಿಯಾಗಿದ್ದೇವೆ. ಅವರಿಗೂ ಕೂಡ ಧನ್ಯವಾದವನ್ನು ನಾವು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀರತ್ನಂ ಹೋಟೆಲ್ ಅದರ ಮಾಲಕ ಸಿಬ್ಬಂದಿಗಳೇ, ಅದೇ ರೀತಿ ಕಟ್ಟಡದ ಎಲ್ಲ ಮಾಲಕರು, ಸಿಬ್ಬಂದಿಗಳಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿ ಪುರಸಭೆಯ ಅಧಿಕಾರಿಗಳು ಕೂಡ ನಾವು ಧನ್ಯವಾದವನ್ನು ಅರ್ಪಿಸುತ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ರೀತಿಯಲ್ಲೂ ನಮಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ತಮ್ಮಿಂದ ಈ ಅಭಿಯಾನದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಸರ್ವಸ್ತುತಿಯು ಸರ್ವಲೋಕಗಳ ಒಡೆಯನಿಗೆ.